ಸೊಲ್ಮೆಲು ನಮ್ಮಗುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು ಕುಡ್ಲಾ ವಿಶ್ವವಿದ್ಯಾನಿಲಯ ಕಾಲೇಜು ಹಿಜಾಬ್ಗೂ ಕೆಲವು ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಾದು ಪ್ರತಿಭಟನೆ ನಡಪಾಯಿನ ಪ್ರಕರಣ ಗಂಭೀರ ರೂಪ ಆಪಿನ ದುಂಬು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸಮಸ್ಯೆ ಪರಿಹಾರ ಮಲ್ಪೊಡು ರಾಜ್ಯ ವಿಧಾನಸಭೆ ವಿಪಕ್ಷ ಉಪನಾಯಕರು ಯುಟಿ ಖಾದರ್ ಉಳ್ಳಾಲದ ನಿವಾಸಿ ಆದುಪ್ಪುನ ಕಬೀರ್ ಪನ್ಪಿನರಿನ ಕೆರೆಯರೆ ಪ್ರಯತ್ನ ಮಲ್ತಿನ ಐವೆರ್ನ ತಂಡ ಉಡುಪಿದ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಬ್ರಹ್ಮಕಲಶೋತ್ಸವದ ಪ್ರಚಾರವು ಸಾಮೂಹಿಕವಾದ ಕೊಡೆ ಅರಳವನ ಮೂಲಕ ವಿಶಿಷ್ಟ ರೀತಿಯ ಚಾಲನೆ. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಚನೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆದ ಪ್ರಾಯೋಜಕತ್ವಡು ಪಣಂಬೂರು ಬೀಚ್ಡು ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022 ವಾರ್ತೆದ ವಿವರ ಕುಡ್ಲದ ಹಂಪನ್ಕಟ್ಟೆಡುಪ್ಪುನ ಕುಡ್ಲಾ ವಿಶ್ವವಿದ್ಯಾನಿಲಯ ಕಾಲೇಜು ಹಿಜಾಬ್ಗೂ ಕೆಲವು ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಾದು ಪ್ರತಿಭಟನೆ ನಡಪಾಯಿನ ಪ್ರಕರಣ ಗಂಭೀರ ರೂಪ ಆಪಿನ ದುಂಬು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸಮಸ್ಯೆ ಪರಿಹಾರ ಮಲ್ಪೊಡು ಪಂಡದು ರಾಜ್ಯ ವಿಧಾನಸಭೆ ವಿಪಕ್ಷ ಉಪನಾಯಕರು ಯುಟಿ ಖಾದರ್ ಪಂತೆರು ಕುಡ್ಲದ ಹಂಪನ್ಕಟ್ಟೆಡುಪ್ಪುನ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜು ಹಿಜಾಬ್ಗೂ ಕೆಲವು ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಾದು ಪ್ರತಿಭಟನೆ ನಡತಿನ ಪ್ರಕರಣಡು ಗಂಭೀರ ಆಪಿ ನಡೆದು ದುಂಬು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಐತ ಮಧ್ಯ ಬರ್ತದ ಸಮಸ್ಯೆಯನ್ನು ಪರಿಹಾರ ಮಲ್ಪೊಡು ಪಂಡದು ರಾಜ್ಯ ವಿಧಾನಸಭೆ ವಿಪಕ್ಷ ಉಪನಾಯಕರು ಯುಟಿ ಖಾದರ್ ತೆರಿಪಾದರು ರಾಜ್ಯ ಬೊಕ್ಕ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಮೇರೆನು ವಿಧಾನ ಪರಿಷತ್ ಸದಸ್ಯರು ನಸೀರ್ ಅಹಮದ್ ಅಬ್ದುಲ್ ಜಬ್ಬಾರ್ ಜೊತೆಯಾದ ಭೇಟಿ ಮಲ್ತದು ಧಾರ್ಮಿಕ ಸೂಕ್ಷ್ಮ ವಿಷಯಲೇನು ಒಯ್ತದು ಗೊಂದಲ ಸೃಷ್ಟಿ ಮಲ್ಪುನ ಪ್ರಯತ್ನ ನಡೆತೊಂದುಂಡು ಅಂಚಾದ ಜಿಲ್ಲಾಧಿಕಾರಿ ಮಧ್ಯ ಬತ್ತದು ಕಾಲೇಜ್ ಪ್ರಾಂಶುಪಾಲರ ಅಂಚನೆ ಕಾನೂನು ತಜ್ಞರನ್ನ ಒಟ್ಟಿಗೆ ಸಭೆ ನಡಪಾದು ಪರಿಸ್ಥಿತಿನ ತೆರೆಯೋನೋಡು ವಿದ್ಯಾರ್ಥಿಗಳಿಗೂ ತೊಂದರೆ ಆವಂದಿನಂಚ ತೂವನೋಡು ಪಂಡದು ಯುಟಿ ಖಾದರ್ ಪಾತಿರಿಯರು ಹಿಜಾಬ್ ಪ್ರಕರಣದ್ದು ಕರಾವಳಿ ಸೂಕ್ಷ್ಮ ಪ್ರದೇಶವಾಯಿನ ಅತ್ತು ದುಂಬುರ್ದೆ ಕರಾವಳಿ ಸೂಕ್ಷ್ಮ ಪ್ರದೇಶ ಪಂಡದು ಎಡಿಜಿಪಿ ಅಲೋಕ್ ಕುಮಾರ್ ಪಂತೆರು ಉಡುಪಿಗೆ ಭೇಟಿ ಕೊಡ್ತಿನ ಪೊರ್ತುಡು ಅರಿಂಚ ಪಂತೆರು ಎಡಿಜಿಪಿ ಅಲೋಕ್ ಕುಮಾರ್ ಉಡುಪಿಗೆ ಭೇಟಿ ಕೊಡ್ತಿನಂಚಿನ ಪೊರ್ತುಡು ಕರ್ನಾಟಕ ಕರಾವಳಿ ಭಾಗ ಸೂಕ್ಷ್ಮ ಪ್ರದೇಶವಾತಂದು ಸದ್ಯ ಯಾನು ಮೂಜನೆ ರೇಂಜ್ ತೂವೊಂದುಲ್ಲೆ ಮಾತ ರೇಂಜ್ ತೂವೋಡಾಪುಂಡು ಅಧಿಕಾರಿಲು ಏರು ಮಾತ ಉಲ್ಲೇರು ದಾದಮಾತ ಪರಿಸ್ಥಿತಿ ಉಂಡು ತೂವೋಡು ಕಾಲಕಾಲಗೂ ಬೇತೆ ಬೇತೆ ಸ್ವರೂಪಡು ಬದಲಾವೊಂದುಪ್ಪುಂಡು ದುಂಬು ಅಂಡರ್ ವರ್ಲ್ಡ್ ಇತ್ತಂಡು ಇತ್ತೆ ಬದಲಾತಂಡು ಇತ್ತೆ ಬೇತೆನೇ ಸಮಸ್ಯೆ ಶುರುವಾತಂಡು ಪೊಲೀಸರು ಒವೇ ಸಮಸ್ಯೆಯನ್ನು ಎದುರಿಸಾಯರೆ ಸಮರ್ಥರಾತಿರು ಉಡುಪಿಡು ಆಪಿನ ಆತ್ಮಹತ್ಯೆ ವಿಚಾರ ಹೆಚ್ಚಾಪಿ ನೀಡಿದ ಅವರ ಆತ್ಮಹತ್ಯೆ ಮಲ್ಪರೆ ಉಡುಪಿಯೇ ದಾಯ ಅಜತೊಂದುಲ್ಲೇರು ಪಂಡದು ಗೊತ್ತಾವಂದಿಜ್ಜಿ ಐತ ವಿಶ್ಲೇಷಣೆ ಮಲ್ತೊಂದುಲ್ಲೆ ಪಂಡದು ಅರ್ಪಂಡಿರು ಅಲ್ಲಲ್ಲ ಮೊದಲೆಯಿಂದ ಇದೆ ಹಿಜಾಬ್ ಪ್ರಕರಣದಿಂದ ಇಲ್ಲ ಮೊದಲೆಯಿಂದ ಕರಾವಳಿ ಅದು ಸೆನ್ಸಿಟಿವ್ ಏರಿಯಾ ಇದೆ ಕೆಲವು ಸಂದರ್ಭದಲ್ಲಿ ಅಂಡರ್ ವರ್ಲ್ಡ್ ಇತ್ತು ಟೈಮ್ಗೆ ಬೇರೆ ಬೇರೆ ಸ್ವರೂಪದ ಬದಲಾವಣೆ ಆಗುತ್ತೆ ಒಂದು ಟೈಮ್ಗೆ ಇಲ್ಲಿ ಅಂಡರ್ ವರ್ಲ್ಡ್ ಎಲ್ಲ ಇತ್ತು ಅದು ಬದಲಾವಣೆ ಆಯಿತು ಬೇರೆ ಈಗ ಸಮಸ್ಯೆ ಬೇರೆ ಇದು ಬದಲಾವಣೆ ಆಗ್ತಾ ಇರುತ್ತೆ ಪೊಲೀಸ್ ಮತ್ತು ಯಾವ ಸಮಸ್ಯೆ ಎದುರಿಸಲಿಕ್ಕೆ ಅವರು ಸಮರ್ಥವಾಗಿದ್ದಾರೆ ಅವರು ಒಳ್ಳೆಯ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅದು ಮತ್ತು ಮುಂದೆ ಕೂಡ ಯಾವ ಇಲ್ಲಿ ಸಮಸ್ಯೆ ಬರದೆ ಅದು ಎಂಥ ಸಮಸ್ಯೆ ಇರಲಿ ಅವರು ಎದುರಿಸಲಿಕ್ಕೆ ಸಕ್ಷಮ ಇದ್ದಾರೆ ನಮ್ಮವರು ಅಲ್ಲ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದಕ್ಕೆ ಅವರು ಯಾಕೆ ಉಡುಪಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನಾವು ವಿಶ್ಲೇಷಣೆ ಮಾಡಬೇಕಾಗದ್ದಕ್ಕೆ ಏನಿದೆ ಆದರೆ ನಾವು ಈಗ ಚೆಕ್ ಪೋಸ್ಟ್ಗಳು ಮತ್ತು ಬೇರೆ ಬೇರೆ ನಾವು ಹೇಳಿದ್ದೀವಿ ಸ್ವಲ್ಪ ವಾಹನದ ತಪಾಸಣೆ ಎಲ್ಲ ಸ್ವಲ್ಪ ಮಾಡಬೇಕು ಈ ಅನ್ವಾಂಟೆಡ್ ಜನ ಇಲ್ಲಿ ಬರಬಾರ್ದು ಮತ್ತು ಈ ರೀತಿ ಘಟನೆಗಳು ಅದು ಸ್ವಲ್ಪ ಉಳ್ಳಾಲದ ನಿವಾಸಿ ಆದುಪ್ಪುನ ಕಬೀರ್ ಪನ್ಪುನಾರೆನು ಕಾರಡು ರಟ್ಟಾದಿನ ಐವೇರ್ನ ತಂಡ ಚಾರ್ಮಾಡಿ ಘಾಟಿಡು ಕೊಲೆ ಮಲ್ಪೆರ ಪ್ರಯತ್ನ ಮಲ್ತಿನ ಸಂಗತಿ ಬುಧವಾರ ನಡೆತದುಂಡು ಉಳ್ಳಾಲದ ಕಬೀರ್ ಪನ್ಪಿನ ಜವಣನು ಕಾರಡು ರಟ್ಟಾದು ಐಂಜನತ ತಂಡ ಚಾರ್ಮಾಡಿ ಘಾಟಿಡು ಕೊಲೆ ಮಲ್ಪೆರ ಪ್ರಯತ್ನ ಬೈದಿನ ಸಂಗತಿ ಬುಧವಾರ ರಾತ್ರಿ ನಡೆತದುಂಡು ತಂಡೊಡ್ದು ತಪ್ಪಾದು ಬತ್ತಿನ ಕಬೀರು ರಿಕ್ಷಾದ ಮೂಲಕ ಬತ್ತದು ಉಳ್ಳಾಲಗು ಬತ್ತದು ತೊಕ್ಕುಟ್ಟದ ಖಾಸಗಿ ಆಸ್ಪತ್ರೆಡು ದಾಖಲಾತಿರು ಮೇ 25 ರಾತ್ರಿ 1 ಗಂಟೆದ ಪೊರ್ತುಡು ಕೊಟ್ಟೆಪುರ ಸಮೀಪದ ತನ್ನ ಇಲ್ಲದಕ್ಲಿನ ಬುಡ್ದು ಉಳ್ಳಾಲ ದರ್ಗದ ಕೈತಲು ತನ್ನ ಇಲ್ಲದಂಚಿ ಬರೊಂದುಪ್ಪುನ ಪೊರ್ತುಡು ಕಬೀರ್ನ ಬೈಕ್ ಅಬ್ಬಕ ವೃತ್ತದ ಕೈತಲು ಒಂದು ಕಾರಿಗೆ ಡಿಕ್ಕಿಯಾತಂಡು ಆ ಪೊರ್ತುಡು ನೆಲಕಬೂರ್ನ ಕಬೀರ್ನು ಕಾರುಡ್ದು ಬತ್ತಿನ ಒಂದಿ ತಂಡ ಪತ್ತೆರೆ ಪ್ರಯತ್ನ ಮಲ್ಪನಗ ಕಬೀರ್ ಬಲ್ಪೆರೆ ಪ್ರಯತ್ನ ಮಲ್ತೆರು ಅಪಗ ಕಾರುಗ್ ರಾಡ್ ಹಾಕದು ತಲ್ವಾರ್ದ ಪಿರಾವ್ದ ಮೀತ ಬಾಗುಡು ತರಿಕ ಹಾಕದು ಕಾರ್ದುಲೈ ಪಾಡ್ದು ರಟ್ಟಾದೆರು ಈ ಪೊರ್ತುಡು ತಪ್ಪಾಯಿನ ಕಬೀರು ದೂರದ ಒಂಜಿ ಇಲ್ಲಗ ಪೋದು ಅಲ್ತಿರ್ದು ಕುಡ್ಲಗ ಬುಡಿಯರೆ ವಿನಂತಿ ಮಲ್ತದಿರು
ಸದಾಕತುಲ್ಲಾ ಯಾನೆ ಪುಪ್ಪ ಉಗ್ರಾಣಿ ಮುನ್ನಾ ಇಮ್ಮಿ ಯಾನೆ ಹಿರ್ಷಾದಿ ಅಂಚನೆ ತಾಹಿಬ್ ಅಸ್ಗರ್ ಇಬ್ಬಿ ಮೊಕುಲು ಮಾತ ಈ ಕೃತ್ಯಡು ಭಾಗಿಯಾತಿರಂದು ಪನ್ಪೆರು ಕಬೀರ್ ಕೋಟೆಪುರತ ಫಿಶ್ ಆಯಿಲ್ ಮಿಲ್ಲಡ್ ಕಪ್ಪು ಪುಗೆ ಪಿದೈ ಬರ್ಪು ನೀಡಿದವರ ಸ್ಥಳೀಯರಿಗೂ ಜೋಕ್ಲೆಗೂ ಪರಬೆರೆಗೂ ತೊಂದರೆ ಆಪುಂಡು ಪಂಪಿನ ದಿಟ್ಟಿಡು ಸಾರ್ವಜನಿಕವಾದ ಜಿಲ್ಲಾಡಳಿತಗೂ ದೂರು ಕೊರ್ದಿತ್ತಂಡು ಮುಂದಿಡ್ದು ಕಾರ್ಖಾನೆ ಕಾರ್ಯಾಚರಣೆ ಮಲ್ಪಂದೆ ತಡೆಯಾಜ್ಞೆಲ ಬತ್ತದಿತ್ತಂಡು ಈ ಪೊರ್ತುಡು 5 ಜನ 45 ಲಕ್ಷ ರೂಪಾಯಿ ಫಿಶ್ ಮಾಲಿಕೆರಿಡ್ದು ದೆತ್ತೊಂದು ತಡೆಯಾಜ್ಞೆನು ಪಿರದೆಪ್ಪು ನಂಚ ಮಲ್ತಿತ್ತೇರು ಮುಂದೇನು ಕಬೀರ್ ಪ್ರಶ್ನೆ ಮಲ್ತಿನವೇ ದ್ವೇಷಗೂ ಕಾರಣ ಆತನು ಪಂಡದು ತಿರಿದು ಬೈದಂಡು. ಇದಕ್ಕೆ ಮುಂಚೆ ಈ ಕೋಟೆಪುರದಲ್ಲಿ ಹಣ ತೆಗೆದಿದ್ದಾರೆ. ಒಟ್ಟು 5 ಜನ ಇದ್ದಾರೆ. ಒಂದು ಪಪ್ಪ ಅಂತ ಅಲ್ಲಿ ಕೋಟೆಪುರದ ಪಪ್ಪ ಅಂತ ಸದಕತುಲ್ಲಾ ಅಂತ ಹೆಸರು. ಸದಕತುಲ್ಲಾ ಪಪ್ಪ. ಮತ್ತೊಂದು ಮುನ್ನ ಉಗ್ರಾಣಿ ಮುನ್ನ, ಮತ್ತೊಂದು ಇಮ್ಮಿ ಇರ್ಷಾದ್. 5 ಜನ ಹಣ ತೆಗೆದುಂಟಲ್ಲ, ಎಲ್ಲ ಹಂಚಿ ಉಂಟಲ್ಲ, ಇದಾಗಿದೆ. ಅದು ಗೊತ್ತೇ ಇದುಂಟಲ್ಲ, ಈ ಥರ ನನಗೆ ಮಾಡಿದ್ದಾರೆ. ಇದು ಎಂತಕ್ಕೆ ಹಣ? ಯಾವ ಸ್ಟೇಜ್ ಎಂತಕ್ಕೆ? ಇದು ನಮ್ಮ ಫ್ಯಾಕ್ಟ್ರಿ ಒಂದು ಇದು ಎಕ್ಸ್ಪೋರ್ಟ್ ಮೀನ್ದು ಫ್ಯಾಕ್ಟ್ರಿ ಕಟ್ಟಿಂಗ್, ಅದಕ್ಕೆ ಇಷ್ಟೇ ಆರ್ಡರ್ ಕೊಟ್ಟು ಇದು ಮಾಡಬಾರ್ದು ಅಂತ. ಸ್ಟೇಜ್ ಬಂದದ್ದು ಇವರು ಕೊಟ್ಟು ಪಬ್ಲಿಕ್ ಪಬ್ಲಿಕ್ ಕೊಡುವಾಗ ಇವರು ಡಿ.ಸಿ ಆಫೀಸಿಗೆ ಲೆಟರ್ ತಂದರು. ಮತ್ತೆ 48 ಲಕ್ಷವರೆಗೆ ಸಿಕ್ಕಿದೆ. ಪಬ್ಲಿಕ್ ಎಲ್ಲ ಸ್ವಲ್ಪ ಇದಾಯಿತು, ರೇಸ್ ಆಯಿತು. ನನಗೆಲ್ಲ ಗೊತ್ತಾಯಿತು. ಆ ರಿಪೋರ್ಟ್ ನನಗೆ ನೋಡಿದ್ದೀನಿ. ನೋಡುವಾಗ ಆ ರಿಪೋರ್ಟಲ್ಲಿ ಇದು ಉಂಟು, 45 ಲಕ್ಷ ಕೊಟ್ಟು 40 ಲಕ್ಷ. ಅದೇ ಕೋಪದಲ್ಲಿ ನಾನು ಗಾಡಿಯಲ್ಲಿ ಹೋಗುವಾಗ ಗಾಡಿ ಅಡಿಗೆ ಆಯ್ತುಂಟಲ್ಲ. ನೀವು ಎಲ್ಲಿಂದ ಬರ್ತಾ ಇದ್ರಿ? ನಾನು ಉಳ್ಳಾಳ ಕೋಟೆಪುರದಿಂದ ಬರುವುದು. ಕೋಟೆಪುರದ ಎಲ್ಲಿ ಹೋಗ್ತಾ ಇದ್ದದ್ದು? ನನ್ನ ತಮ್ಮನ ಮನೆ ಬಿಟ್ಟು ನಾನು ಕೋಟೆಪುರದ ಮನೆ ದರ್ಗದ ಹತ್ರ ಬರುವುದು. ತಮ್ಮನ ಮನೆಯಲ್ಲಿ? ಕೋಟೆಪುರದಿಂದ ನನ್ನ ಅಮ್ಮನ ತಂಗಿಯ ಮಗ. ಅವನಲ್ಲಿ ಬಿಟ್ಟು ನನಗೆ ಬರುವಾಗ ಸ್ಪೀಡಲ್ಲಿ ಎಲ್ಲಿ ಬರ್ತಾ ಇದ್ದು? ನೀವು ಯಾವ ಏರಿಯಾಕ್ಕೆ ಬರ್ತಾ ಇದ್ದದ್ದು? ನಾವು ದರ್ಗಾ ಏರಿಯಾ, ಅಲ್ಲಿ ನಾವು ಬರುವಾಗ ಗಾಡಿ ನಾನು ಹೋಗುವಾಗ ಗಾಡಿ ಸ್ಪೀಡ್ ಬಂದು ಸೈಡಿಗೆ ಬರೋದು, ಸೈಡಿಗೆ ಕೆಳಗೆ ಇದೆಲ್ಲಿ ಗುದ್ದಿದೆ? ಇಲ್ಲಿ ನಮ್ಮ ಇಲ್ಲಿ ಉಂಟಲ್ಲ ರಾಣಿ, ಅಲ್ಲಿ ಕೆಳಗೆ ಹಾಕಿ ಅಲ್ಲಿ ಹಾಕಿ ನಾವು ಓಡಿದ್ದೇವೆ. ಓಡುವಾಗ ರೋಡ್ ಬಿಸಾಡುವಾಗ ಹಿಡಿದು ನನ್ನ ಟ್ರ್ಯಾಗರ್ ಉಂಟಲ್ಲ ಕಣ್ಣಿಗೆ ಇದು ಮಾಡಿ ಅದು ಇದಾಯಿತು. ಮತ್ತು ತಲವಾರು ಉಂಟಲ್ಲ ಇಲ್ಲಿ ಉಲ್ಟಾ ಇಲ್ಲಿ ಹೊಡೆದು ನನಗೆ ಒಂದು ಇದಾಗಿ ಸಂಕಟ ಆಯಿತು. ಗಾಡಿ ಬಿಟ್ಟು ಸೀದಾ ಶಾರ್ಮಡಿ ಗಾಡಿ ಯಾವ ಕಾರ್? ರೇಟ್ ಸಿಲ್ವರ್ ಕಲರ್ ರೇಟ್. ಅದರಲ್ಲಿ 5 ಜನ ಇದ್ರು, ಮತ್ತೆ 6 ಜನ. ನನ್ನನ್ನು ನಡುವಲ್ಲಿ ಕೂರಿಸ್ತಾರೆ. ಹೊಡಿತಾ ಹೋದ್ರೆ ಒಬ್ಬ ಟ್ರ್ಯಾಗರ್ ಇಲ್ಲಿ ಕುತ್ತಿ ಇಟ್ಟಿದ್ದಾನೆ, ನನಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಟ್ರ್ಯಾಗರ್ ಇದು ಮಾಡಿದ್ದಾನೆ. ಒಟ್ಟು 5 ಜನ ಇದ್ದರು. ಪಾಸಾಡಲಿನ ಒಟ್ಟಿಗೂ ಗೊಬ್ಬೊಂದಿತ್ತಿನ ಪೊರ್ತುಡುವ 8ನೇ ಕ್ಲಾಸ್ ಕಲ್ತೊಂದಿತ್ತಿನ ವಿದ್ಯಾರ್ಥಿವರಿ ಆಯತತ್ತದು ಮೂಜನೆ ಮಾಳಿಗಿಡ್ದು ಬೂರ್ದು ತೀರ್ನ ಸಂಗತಿ ಕಲ್ಲಡ್ಕಡು ನಡೆತದಂಡ. ತನ್ನ ಪಾಸಾಡಿಲ್ನೊಟ್ಟಿಗೆ ಗೊಬ್ಬೊಂದಿತ್ತಿನಂಚಿನ ಪೊರ್ತುಡು 8ನೇ ಕ್ಲಾಸ್ದ ಆಣೊರಿ ಆಯತತ್ತದು ಮೂಜನೆ ಮಾಳಿಗಿಡ್ದು ತೀರ್ತು ಬೂರ್ದು ತೀರ್ದಿನ ಸಂಗತಿ ಕಲ್ಲಡ್ಕಡು ನಡೆತದಂಡ. ಕಲ್ಲಡ್ಕದ ನಿವಾಸಿ ಅಹಮದ್ ಪನ್ಪಿನರ್ ನಮಗೆ ಮೊಹಮ್ಮದ್ ಸಾಹಿಲ್ ತೀರ್ದಿನ ಬಾಲೆ ಕಲ್ಲಡ್ಕ ಕೈತಲ್ದ ಗೋಳ್ತ ಮಜಲು ದಲ್ಪ ಸಿಟಿ ಪ್ಲಾಜಾ ರೆಸಿಡೆನ್ಸಿದ ಮೂಜನೆ ಮಹಡಿದ ಶೀಟ್ ಹೌಸ್ಡು ಸಾಹಿಲ್ ಆಯನ ದೋಸ್ತಿಲ್ನೊಟ್ಟಿಗೆ ಗೊಬ್ಬೊಂದಿತ್ತೆ. ಅಪಗ ಮೂಜನೆ ಮಹಡಿಡ್ದು ಆಯೆ ತೀರ್ತು ಬುರ್ದು ಗಂಭೀರವಾದ ಗಾಯ ಆದಿತ್ತಂಡು. ಅಪಗನೆ ಆಯನ ಆಸ್ಪತ್ರೆಗೂ ಕೊನುಂಡಲ ಅಲ್ಪ ಮರ್ದ್ ಪಲಿಪಂದೆ ತೀರ್ದೆ. ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲೆ ಆತಂಡು. ಪೆಟ್ರೋಲಿಯಂ ಉತ್ಪನ್ನಲಿನ ಬೆಲೆ ಓರೋರ್ಧರನೆ ಜತ್ತಿ ನೀಡಿದವರ ಪೆಟ್ರೋಲ್ ಬಂಕ್ ಮಾಲೀಕರಿಗುಂಡಾಯಿ ನಷ್ಟ ಪರಿಹಾರ ಸೇರ್ನಂಚ ಬೇತೆ ಬೇತೆ ಬೇಡಿಕೆಯನ್ನು ಈಡೇರಿಸಾಯರೆ ಒತ್ತಾಯ ಮಲ್ತದು ಮೇ 31 ಪೆಟ್ರೋಲ್ ಬಂಕ್ ಮಾಲೀಕರು ಪ್ರತಿಭಟನೆ ಮಲ್ಪರೆ ನಿರ್ಧಾರ ಮಲ್ತಿದೆರು. ಪೆಟ್ರೋಲಿಯಂ ಉತ್ಪನ್ನದ ಬೆಲೆ ದಿಢೀರಾದ ತೀರ್ಥ ಜತ್ತಿನೆ ತಾಪಿರೌಡು ಪೆಟ್ರೋಲ್ ಬಂಕ್ದ ಮಾಲೀಕರಿಗುಂಡಾಯಿನ ನಷ್ಟ ಪರಿಹಾರ ಸೇರಾದ ಬೇತೆ ಬೇತೆ ಬೇಡಿಕೆಯನ್ನು ಈಡೇರಿಸಾಯರೆ ಒತ್ತಾಯ ಮಲ್ತದು ಮೇ 31 ಪೆಟ್ರೋಲ್ ಬಂಕ್ದ ಮಾಲೀಕರು ತೈಲ ಖರೀದಿ ಮಲ್ಪನ ಉಂಟಾವನ ಮೂಲಕ ಪ್ರತಿಭಟನೆ ಮಲ್ಪರೆ ದುಂಬು ಬೈದೆರು. ಅಂಚತ್ ಬಂಕ್ಲಿಡು ಇಂಧನ ವ್ಯತ್ಯಯ ಉಂಡಾಪಿನ ಸಾಧ್ಯತೆ ಉಂಡು. 2017 ಪೆಟ್ರೋಲ್ ಬೊಕ್ಕ ಡೀಸೆಲ್ ಮಾರಾಟದ ಮಿತ್ತು ₹1 ಕಮಿಷನ್ ಕೊರಡು ಪಂಡ್ ಫೆಡರೇಷನ್ ಬೇಡಿಕೆ ದೀದಿತ್ತಂಡು. ಅಲ್ಪೋಡ್ದು ಇನಿ ಮುಟ್ಟಲ ಅಕಲ್ನ ಬೇಡಿಕೆ ಈಡೇರ್ದಜಿ. ಅಂಚಾದ ವಿಧಿ ಜಂದೆ ತೈಲೋ ಡಿಪ್ಪೋಡ್ದು ಇಂಧನ ದೆತೊನ್ನೇನು ಉಂತಾದ ಪ್ರತಿಭಟನೆ ಮಲ್ಪರೆ ದುಂಬಾ ತಿರುಪಂಡದು ಫೆಡರೇಷನ್ ತೆರಿಪಾದಂಡು. 2019 ಇತ್ತಿನ ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆ ಇತ್ತೆಗೂ ಹೋಲಿಕೆ ಮಲ್ತಂಡ 2 ಪಟ್ಟು ಜಾಸ್ತಿ ಆತಂಡು.
ಕಮಿಷನ್ ಜಾಸ್ತಿ ಮಲ್ಪೊಡು ಪಂಡ್ ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಅಂಚನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ದಿತ್ತು ಅಂಡ ಒವ್ವೇ ರೀತಿದ ಪ್ರಯೋಜನ ಆತಜಿ ಅಂಚಾದ್ ಸರ್ಕಾರ ಎಚ್ಚರಿಕೆದ ಸಂದೇಶ ಕೊರ್ಪಿನೇತ ಮೂಲಕ ಪ್ರತಿಭಟನೆ ಮಲ್ತೊಂದುಲ್ಲ ಪಂಡ್ ಮಾರಾಟಗಾರರು ತೆರಿಪಾದಿರು ಬಂಕಲಿಡ್ ಕಾರ್ಯ ಮಲ್ತೊಂದುಪ್ಪನ ಸಿಬ್ಬಂದಿಲಿನ ಪ್ರತಿ ವರ್ಷದ ವೇತನನು ಪರಿಷ್ಕರಣೆ ಮಲ್ಪೊಡು ಅತ್ತಂದೆ ಕಂಪನಿದ ಡೀಲರ್ ನಕುಲು ಬಂಕಲಿಡ್ ಕೆಲಸ ಮಲ್ತೊಂದುಪ್ಪನ ಸಿಬ್ಬಂದಿಲಿನ ಅಗತ್ಯವಾಯಿನ ಮೂಲಭೂತ ಸೌಲಭ್ಯ ಅಕ್ಲೆಗ್ ದೆಪ್ಪಾದ ಕೊರಡು ಪಂಡ್ ಸೂಚನೆ ಕೊಡ್ತುಂಡು ಮಾತಿನ ನಿರ್ವಹಣೆ ಮಲ್ಪರಪ್ಪು ನೀಡಿದವ್ರ ಬಂಕ್ಲಿನ ನಡಪಾವನು ಮಸ್ತ್ ಕಷ್ಟ ಆತನ್ ಪಂದ್ ಮಾಲಕಿಯರು ತೆರಿಪಾದಿರು. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಚನೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆದ ಪ್ರಾಯೋಜಕತ್ವಡು ಪಣಂಬೂರು ಬೀಚ್ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2021 ಅಟ್ಟಣೆ ಆತಂಡು. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಚನೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆದ ಪ್ರಾಯೋಜಕತ್ವಡು ನಗರದ ಪಣಂಬೂರು ಕಡಲ ತೀರೋಡು ಆಯೋಜನೆ ಮಲ್ದಿನ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022 NMPAದ ಗುರ್ಕಾರ್ಯರು AV ರಮಣ ಚಾಲನೆ ಕೊರಿಯರು. ಈ ಪೊರ್ತುಡು ಪ್ರವಾಸೋದ್ಯಮ ಇಲಾಖೆದ ಉಪನಿರ್ದೇಶಕರು ಮಾಣಿಕ್ಯ ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ದ ಜತೆ ಕಾರ್ಯಂತಿರು ಗೌರವ್ ಹೆಗ್ಡೆ ಸೇರಿದಂಚ ವಿವಿಧ ರಾಜ್ಯೋಡ್ದು ಬೈದಿನಂಚನ ಎಲ್ಪೊಡ್ಲ ಹೆಚ್ಚುಡು ಪಂತುಡು ಪಾಲ್ಪಡೆಪಿನಕಲು ಅಂಚನೆ ಪಾಕ ಜನ ಪಾಲ್ಪಡೆದಿತ್ತಿರು. ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022 ಪ್ರಾರಂಭವಾಗಿದೆ. ಈ ಒಂದು ಕ್ರೀಡೆಯು ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ವತಿಯಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಇದು 3ನೇ ಎಡಿಷನ್. ಕರ್ನಾಟಕ ಟೂರಿಸಂ ಇದರ ಮೇನ್ ಸ್ಪಾನ್ಸರರ್ ಆಗಿದ್ದಾರೆ. ಈ ಒಂದು ಕ್ರೀಡೆಯು ಕಳೆದ 5 ವರ್ಷದಲ್ಲಿ ಸಾಧಾರಣ ಒಂದು 20 ಪಟ್ಟು ಅಷ್ಟು ಬೆಳೆದಿದೆ. ಹಾಗೆ ಈ ಕ್ರೀಡಾಪಟುಗಳು ಎಲ್ಲ ದೇಶದ ವಿವಿಧ ರಾಜ್ಯದಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ದ ಕ್ವಾಲಿಟಿ ಆಫ್ ಸರ್ಫಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಲೆವೆಲ್ ಆಫ್ ಸರ್ಫಿಂಗ್ ಈಗ ಕಳೆದ 5 ವರ್ಷದಲ್ಲಿ ಭಾಳ ಎತ್ತರವಾಗಿ ಹೋಗ್ತಾ ಇದೆ. ಯಾಕಂದರೆ ಒಲಿಂಪಿಕ್ ಮೊನ್ನೆ ನಡೆದ ಟೋಕಿಯೋ ಒಲಿಂಪಿಕ್ಸಲ್ಲಿ ಪ್ರಥಮ ಬಾರಿಗೆ ಸರ್ಫಿಂಗನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದನ್ನು ರೆಕಾಗ್ನೈಸ್ ಮಾಡುವ ಪ್ರಕ್ರಿಯೆಯಲ್ಲಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಕ್ರೀಡಾಪಟುಗಳು ತಯಾರಾಗ್ತಾ ಇದ್ದಾರೆ. Today, right now, the first day is started. So first round going on. So it's like more like a 10 hits, like a first round. So in my hit, I won now. So I'm going to join like a second round. So tomorrow. So it's going to be like a more like a 10 more hits is happening. It's on the row. It will going on. So and then second one is tomorrow, and then final is Sunday. Sunday is the final day. So Sunday even like it's more like a surfing, and they also call like a stand-up paddling, which is one you can stand on the board as a racing. So Sunday is more like tomorrow, and they also women's. I mean in India, there's many women's are coming. So now in India is beginning. So more women are coming to start surfing. In Mangaluru especially, there's a 6-7 girls is new. They're going to join tomorrow. It will be so fun. It's nice to see like more girls in the water because surfing is a new sport in India. ಉಡುಪಿದ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಜೂನ್ 10 ನಡಪನ ಬ್ರಹ್ಮಕಲಶೋತ್ಸವದ ಪ್ರಚಾರ ಕಾರ್ಯಕ್ರಮಕ್ಕೂ ಸಾಮೂಹಿಕವಾದ ಕೊಡೆ ಅರಳವನ ಮೂಲಕ ವಿಶಿಷ್ಟ ರೀತಿಡು ಚಾಲನೆ ಕೊರಿಯರು. ಉಡುಪಿದ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಜೂನ್ 10 ಮುಟ್ಟ ನಡಪುನ ಬ್ರಹ್ಮಕಲಶೋತ್ಸವದ ಪ್ರಚಾರ ಕಾರ್ಯಕ್ರಮ ಸಾಮೂಹಿಕವಾದ ಕೊಡೆ ಅರಳ್ಪವನ ಮೂಲಕ ವಿಶಿಷ್ಟ ರೀತಿಡು ಚಾಲನೆ ಕೊಂಡು ಸ್ಕೌಟ್ಸ್ ಬೊಕ್ಕ ಗೈಡ್ಸ್ ದ ಸ್ವಯಂ ಸೇವಕರು ಕಡಿಯಾಳಿದ ದೇವಸ್ಥಾನದ ಭಕ್ತ ಸಮೂಹ ಅಂಚನೆ ಪಾಕ ಜನ ಸೇರ್ದಿನ ಭಕ್ತರು ಬೊಕ್ಕ ಸ್ಥಳೀಯ ಸಮಾಜ ಸೇವಕರು ಈ ಪೊರ್ತುಡು ಅಲ್ಪೈತೆರು. ಅಂಚನೆ ಡಾಕ್ಟರ್ PV ಭಂಡಾರಿ, ವಿಶ್ವ ಶೆಟ್ಟಿ ಅಂಬಲ್ಪಾಡಿ, ರವಿ ಕಟಪಾಡಿ, ನಿತ್ಯಾನಂದ ಒಳಕಾಡು, ಈಶ್ವರ್ ಮಲ್ಪೆ,
ನೀತು ಪ್ರಭು ಪ್ರಚಾರ ಕಾರ್ಯಕ್ರಮದ ಚಾಲನದ ಪೊರ್ತುಡು ಇತ್ತಿರು. ಈ ಕೊಡೆಕುಲಪೂರ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮುಗಿಪು ನಡೆಮುಟ ಉಡುಪಿ ನಗರದ ಜಂಕ್ಷನ್ ನಿಡುಮಾತ ತುಯರೆ ತಿಕ್ಕೊಂಡು ವಿಭಿನ್ನ ಪ್ರಚಾರ ಕೊರ್ಪಿನ ಮೂಲಕ ಜನ ಮೆಚ್ಚುಗೆ ಪಡೆದುಂಡು ಉಡುಪಿ ಕಡಿಯಾಳಿ ದೇವಸ್ಥಾನದ ಸಮಿತಿ. ಈ ಪ್ರಚಾರ ಕೊಡೆನು ಬ್ರಹ್ಮಕಲಶೋತ್ಸವದ ಬೊಕ್ಕ ಬಡವರಿಗೂ ಕೊರ್ಪಿನ ಮೂಲಕ ದೇವತಾ ಕಾರ್ಯಕ್ರಮದ ಜೊತೆಟ್ಟು ಬಡವಿರ್ನ ಸೇವೆಲ ಮಲ್ತಿಲಕ ಆಪುಂಡು ಪಂಡದು ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿಲು ರಾಘವೇಂದ್ರ ಕಿಣಿ ಮಾಧ್ಯಮಕ್ಕೂ ತೆರಿಪಾದಿರು. ಈ ಪೊರ್ತುಡು ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಶ್ರೀ ನಾಗೇಶ್ ಹೆಗ್ಡೆ, ಬ್ರಹ್ಮಕಲಶೋಚ್ಚಯ ಸಮಿತಿದ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ, ಆರ್ಥಿಕ ಸಮಿತಿದ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳೆ ಬುಕ್ಕ ಪದಾಧಿಕಾರಿಗಳು ಇದ್ದರು. ನಮ್ಮ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಕೊಡೆಯನ್ನು ಬಿಡುಗಡೆ ಮಾಡಿ ಇಲ್ಲಿಂದ ಕಡಿಯಾಲಿ ಅಮ್ಮನ ದೇವಸ್ಥಾನದವರೆಗೆ ನಾವೆಲ್ಲರೂ ಪ್ರೊಸೆಷನಲ್ಲಿ ಈಗ ಹೋಗ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಸಹಕರಿಸ್ತಿದ್ದಾರೆ ಎಂದು ಬಹಳ ಸಂತೋಷವಾಗಿದೆ. ನೀವೆಲ್ಲರೂ ಇನ್ನು ಅನೇಕ ಕಾರ್ಯಕ್ರಮಗಳು ಆಗಲಿಕ್ಕೆ ಇದೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಮಗದೊಮ್ಮೆ ಬೇಡಿ. ಕಡಿಯಾಳಿ ಕ್ಷೇತ್ರ ಇವತ್ತು ರಾಜ್ಯಕ್ಕೆ ಮಾದರಿಯಾಗತಕ್ಕಂಥ ಹಲವಾರು ಹೆಜ್ಜೆಗಳನ್ನಿಟ್ಟಿದೆ. ಮೊದಲಿಗೆ ಇಡೀ ಕ್ಷೇತ್ರದ ದೇವಸ್ಥಾನದ ಸುತ್ತುಪೌಳಿ ಮತ್ತು ಸುಬ್ರಹ್ಮಣ್ಯ ಗುಡಿಯ ಏನು ತಳಪಾಯ ಇದೆ ಅದನ್ನು ಗ್ರಾಮಸ್ಥರೇ ಸೇರಿ ಮಾಡಿರ್ತಕ್ಕಂಥ ರಾಜ್ಯದ ಮೊದಲ ದೇವಸ್ಥಾನ ಇದ್ದರೆ ಅದು ಕಡಿಯಾಳಿ ದೇವಸ್ಥಾನ. ಅದೇ ರೀತಿ ಇವತ್ತು ದೇವಸ್ಥಾನದ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಸಾಮಾಜಿಕ ಕಲ್ಪನೆಯಾಗಿ ಇವತ್ತು ಇನ್ನು ಮುಂದಿನ ಜೂನ್ 1ರಿಂದ ಜೂನ್ 10 ತನಕ ನಡೆಯುವ ಬ್ರಹ್ಮಕಲಶದ ಪ್ರಚಾರಕ ಉದ್ದೇಶಕ್ಕಾಗಿ ಕೊಡೆಯನ್ನು ಬಿಡುಗಡೆ ಮಾಡಿದೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ, ಈಗ ಪ್ರಚಾರ ಜೂನ್ 10 ನಂತರ ಸಮಾಜದ ಕಡು ಬಡವರನ್ನು ಗುರುತಿಸಿ ಈ ಸಾವಿರಾರು ಕೊಡೆಗಳನ್ನು ಅವರಿಗೆ ಉಚಿತವಾಗಿ ಕೊಡೋದ್ರ ಮೂಲಕ ದೇವಸೇವೆ ಸಮಾಜ ಸೇವೆ ಎಂಬ ಒಂದು ವಿಶಿಷ್ಟ ಕಲ್ಪನೆ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ. ದೇವಸ್ಥಾನದ ಸುತ್ತುಪೌಳಿ ಮತ್ತು ಇತರ ಅನೇಕ ಕಾರ್ಯಕ್ರಮಗಳ ಮುಕ್ತಾಯ ಹಂತದಲ್ಲಿದ್ದೇವೆ. ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಇದೇ ಜೂನ್ 1ರಿಂದ ಜೂನ್ 10ರವರೆಗೆ ನಿರಂತರವಾಗಿ ಜರುಗಲಿರುವ ಕಾರ್ಯಕ್ರಮದ ಸಾಕಷ್ಟು ಪ್ರಚಾರಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಆಗಿರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ, ಯಾಕಂದರೆ ಎಲ್ಲ ಒಟ್ಟಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ಆಗಮಿಸಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವಿಯ ಕೃಪೆಗೆ ಅನುಗ್ರಹ ಆಗುವಂಥ ಈ ಒಂದು ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿ ಸಾಕಷ್ಟು ಪ್ರಚಾರ ನೀಡುವುದರ ಮುಖಾಂತರ ಎಲ್ಲ ಸ್ವಯಂ ಸೇವಕರು ಸ್ವ ಇಚ್ಛೆಯಿಂದ ಇವತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ಇವತ್ತು ವಿಶೇಷವಾಗಿ ಕೊಡೆಯ ಮುಖಾಂತರ ಇನ್ನೊಂದು ರೀತಿಯಲ್ಲಿ ಜನರ ಮನಸ್ಸನ್ನು ಸೂರೆ ಮಾಡುವಂಥ ಅಥವಾ ಅವರಿಗೆ ಆಕರ್ಷಿತರಾಗಿ ಇದಕ್ಕೊಂದು ರೀತಿಯಲ್ಲಿ ಪ್ರಚಾರ ಕೊಡುವಂಥ ವ್ಯವಸ್ಥೆ ಇವತ್ತು ಉದ್ಘಾಟನೆ ಆಗಲಿದೆ. ಸಾವಿರಾರು ಕೊಡೆಗಳು ಇವತ್ತು ಉಡುಪಿ ನಗರದ ಎಲ್ಲ ಸುತ್ತಮುತ್ತಲ ಪ್ರಚಾರಕ್ಕಾಗಿ ಇವತ್ತು ಅಳವಡಿಸಿದ್ದಾರೆ. ಈಗಾಗಲೇ ರಾಘವೇಂದ್ರ ಕಿಣಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ವ್ಯವಸ್ಥಾಪನಾ ಸಮಿತಿಯ ಪ್ರಮುಖರಾದ ರವಿರಾಜ ಆಚಾರ್ಯ ಮತ್ತು ಅವರೆಲ್ಲ ತಂಡದ ಸಹಕಾರದೊಂದಿಗೆ ಮತ್ತು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಅವರು ಮತ್ತು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀ ನಾಗೇಶ್ ಹೆಗಡೆ ಅವರು ಎಲ್ಲ ತಂಡದ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತದೆ. ಆರ್ಯ ಮರಾಠ ಸಮಾಜದ ಉತ್ತರ ವಲಯದ ವತಿಯೊಂದು ನಡಪಾಯಿನ ಆರೋಗ್ಯ ತಪಾಸಣಾ ಶಿಬಿರ ಎಜೆ ಆಸ್ಪತ್ರೆ ಕುಡ್ಲಾ ಮೊಕ್ಲಿನ ಜೊತೆ ಸೇರಿಗಿಡು ಇಂಚಿಪ್ಪ ಎಕ್ಕೂರ್ದ ಆರ್ಯ ಮರಾಠ ಭವನೋಡು ನಡೆತಂಡು. ಆರ್ಯ ಮರಾಠ ಸಮಾಜದ ಉತ್ತರ ವಲಯದ ವತಿರ್ದ ಎಜೆ ಆಸ್ಪತ್ರೆ ಕುಡ್ಲಾ ಜಂಟಿ ಆಶ್ರಯಡು ಎಕ್ಕೂರು ಆರ್ಯ ಮರಾಠ ಭವನೋಡು ಇಂಚಿಪ್ಪ ಧರ್ಮಗು ಆರೋಗ್ಯ ತಪಾಸಣಾ ಶಿಬಿರ ನಡೆತಂಡು. ಶಿಬಿರಡು ಕಣ್ಣು ತಪಾಸಣೆ, ಕೆಬಿ, ಮೂಂಕು, ಕೂಲಿದ ತಪಾಸಣೆ ಇಂಚಪೂರ ತಪಾಸಣೆ ನಡೆತಂಡು. ಸುಮಾರು 150 ಹೆಚ್ಚ ಫಲಾನುಭವಿಲು ಎಜೆ ಆಸ್ಪತ್ರೆದ ತಜ್ಞ ವೈದ್ಯರಿಡ್ದು ಚಿಕಿತ್ಸೆ ಪಡೆಯರು. ಕಾರ್ಯಕ್ರಮಟ್ಟು ಆಸ್ಪತ್ರೆದ ವೈದ್ಯರ್ಲಾಯಿನ ಡಾಕ್ಟರ್ ದೇವಿಕಾ, ಡಾಕ್ಟರ್ ಪ್ರಮೋದ ಅಂಚನೆ ಡಾಕ್ಟರ್ ಕೃಷ್ಣಮೂರ್ತಿ, ಮರಾಠ ಸಮಾಜದ ಗುರುಕಾರ್ಯರು ಶ್ರೀಧರ್ ರಾವ್ ಬಹುಮಾನ್, ಕಾರ್ಯಂತಿರು ಪ್ರದೀಪ್ ಚಂದ್ರ ಜಾಧವ್, ಗಿರಿರಾಜ್ ಧರೇಕರ್ ಅಂಚನೆ ಕ್ಯಾಂಪ್ ಮುಖ್ಯಸ್ಥರು, ಉತ್ತರ ವಲಯದ ಉಪಸಂಚಾಲಕಿಯರು ಗಣೇಶ್ ರಾವ್, ಅಶೋಕ್ ಜಾಧವ್, ಮಾಧವ್ಜಿ, ಸಂಚಾಲಕಿ ಆಶಾ ಸಪ್ಟೇಕರ್, ಸವಿತಾ ವಿಶ್ವನಾಥ್, ಶುಭಾ ಜಗದೀಶ್, ಕವಿತಾ, ಪುನೀತಾ, ಬಿಂದು, ಪ್ರೇಮ, ಆಶಾ ನಾಗರಾಜ್, ಜಯಲಕ್ಷ್ಮಿ, ತೇಜಸ್ವಿನಿ ಪಾಲ್ಪಡೆದಿದ್ದರು. ಉತ್ತರ ವಲಯದ ಸಂಚಾಲಕಿಯರು ಕೆಸಿ ಹರಿಶ್ಚಂದ್ರ ರಾವ್ ನೇತೃತ್ವ ವಹಿಸದಿದ್ದರು. ವಿಶ್ವನಾಥ್ ರಾವ್ ಎದುಕೊಂಡರು, ಜಯದೇವದಾಸ್ ಸೊಲ್ಮಿಸಂದಾಯರು, ಆನಂದರಾವ್ ಸಕಾಯ ಕೊರಿಯರು. ವಲಯದ ನಾಗರಾಜ್ ಸಿಂಧ್ಯಾ ಕಾರ್ಯಕ್ರಮ ಸುಧಾರ್ತಿರು.
ನಂಬಿನಕ್ಲಿಗು ಇಂಬು ಕೊರೊಂದು ಕಾರ್ಣಿಕ ಮೆರೆಯೊಂದು ಪುನಃ ಕುಡ್ಲದ ಪದಂಗಡಿಡು ನೆಲೆಯಾತಿನ ಸ್ವಾಮಿ ಕೊರಗಜ್ಜಗು ಪರಕೆದ ಕೋಲ ಭಕ್ತರೆ ಸೇರಿಗೆಡು ಸೋಮಾರದಾನಿ ಬಾರಿ ಗರ್ದಡು ನಡೆತಂಡ ಬೆಂಗಳೂರದ ಮೈನಾ ನಾಮದೇವ ಶೆಟ್ಟಿ ಕುಟುಂಬದ ಕ್ಲೆರ್ದು ಬೊಳ್ಳಿದ ಮುಟ್ಟಾಳೆ ಅರ್ಪಣೆದೊಟ್ಟಿಗೆ ಬೊಳ್ಳಿದ ತುಡರು ಅಂಚಿನ ಗಂಟೆನು ಭಕ್ತರು ಕೊರಿಯರು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು. ಕುಡ್ಲಾ ವಿಶ್ವವಿದ್ಯಾನಿಲಯ ಕಾಲೇಜು ಹಿಜಾಬ್ಗೂ ಕೆಲವು ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಾದು ಪ್ರತಿಭಟನೆ ನಡಪಾಯಿನ ಪ್ರಕರಣ ಗಂಭೀರ ರೂಪ ಆಪಿನ ದುಂಬು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸಮಸ್ಯೆ ಪರಿಹಾರ ಮಲ್ಪೊಡು ರಾಜ್ಯ ವಿಧಾನಸಭೆ ವಿಪಕ್ಷ ಉಪನಾಯಕರು ಯುಟಿ ಕಾದ್ ಉಳ್ಳಾಲದ ನಿವಾಸಿ ಆದುಪ್ಪುನ ಕಬೀರ್ ಪನ್ಪಿನರಿನ ಕೆರೆಯರೆ ಪ್ರಯತ್ನ ಮಲ್ತಿನ ಐವೆರ್ನ ತಂಡ. ಉಡುಪಿದ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಬ್ರಹ್ಮಕಲಶೋತ್ಸವದ ಪ್ರಚಾರವು ಸಾಮೂಹಿಕವಾದ ಕೊಡೆ ಅರಳವನ ಮೂಲಕ ವಿಶಿಷ್ಟ ರೀತಿಯ ಚಾಲನೆ. ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂಚನೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆದ ಪ್ರಾಯೋಜಕತ್ವಡು ಪಣಂಬೂರು ಬೀಚ್ಡು ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2022 ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.